ಮಂಗಳೂರಿನ ಕೂಳೂರಿನಲ್ಲಿರುವ ರೆನೋ ಕಾರ್ ಶೋರೂಮ್ನಲ್ಲಿ ರೆನೋ ಕೈಗರ್ ಎಸ್ಯುವಿ ಕಾರಿನ ಗ್ರಾಹಕರಿಗೆ ಕೀ ಹಸ್ತಾಂತರ ಕಾರ್ಯಕ್ರಮ ಜರುಗಿತು. ಸುಮಾರು 20ಕ್ಕೂ ಅಧಿಕ ಮಂದಿ ಗ್ರಾಹಕರಿಗೆ ಕೀ ಹಸ್ತಾಂತರ ಮಾಡಲಾಯಿತು. ರೆನೋ ಕಂಪನಿಯ ತನ್ನ ಅತ್ಯಾಕರ್ಷಕ ಕಾರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸುವ ಮೂಲಕ ಕಾರು ಪ್ರಿಯರ ಮನಸ್ಸು ಗೆದ್ದಿದೆ. ಇದೀಗ ರೆನೋ ಕೈಗರ್ ಕಾರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗಿದೆ. ಬಿಡುಗಡೆಗೊಳಿಸಿದ ಕೆಲವೇ ದಿನಗಳಲ್ಲಿ ಸುಮಾರು 100ಕ್ಕೂ ಅಧಿಕ ಕಾರುಗಳು ಬುಕಿಂಗ್ ಆಗಿವೆ. ಇನ್ನು ಬುಧವಾರದಂದು ಮಂಗಳೂರಿನ ಕೂಳೂರಿನಲ್ಲಿರುವ ರೆನೋ ಕಾರ್ ಶೋರೂಮ್ನಲ್ಲಿ ರೆನಾಲ್ಟ್ ಕೈಗರ್ ಎಸ್ಯುವಿ ಕಾರಿನ ಗ್ರಾಹಕರಿಗೆ ಕೀ ಹಸ್ತಾಂತರ ಕಾರ್ಯಕ್ರಮ ಜರುಗಿತು. ಸುಮಾರು 20ಕ್ಕೂ ಅಧಿಕ ಮಂದಿ ಗ್ರಾಹಕರಿಗೆ ಕೀ ಹಸ್ತಾಂತರ ಹಾಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಇದೇ ಗ್ರಾಹಕರಿಗೆ ಹೂಗುಚ್ಛ ನೀಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಎಸ್ಎಂಇ ಬ್ರಾಂಚ್ನ ಸಹಾಯಕ ಜನರಲ್ ಮ್ಯಾನೇಜರ್ ಭಾಸ್ಕರ್ ಎಚ್ಆರ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. All the best for the pride owners of the 1,000 cars that have been delivered today all over India. I wish a happy and safe riding. Thank you. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಎಸ್ಎಂಇ ಬ್ರಾಂಚ್ನ ಮ್ಯಾನೇಜರ್ ಸೌರವ್ ವರ್ಮಾ ಅವರು ಮಾತನಾಡಿ ಗ್ರಾಹಕರಿಗೆ ಇನ್ನಷ್ಟು ಸೇವೆಯನ್ನ ರೆನೋ ಕಂಪನಿ ನೀಡಲಿ ಎಂದು ಶುಭ ಹಾರೈಸಿದರು. First I would like to about this Renault. I have heard this company in the year 2012 when I think Duster was launched. So it was a boom in the market after this launch, and at present right now this Tiger has launched. So today morning only I've seen one of the video in this YouTube. So what all features which this car is offering, I think they are one of the best in the market, and I really wish that for the pleasant and the safe ride for you. So just enjoy your ride, and all the best to the Enoch company also. So what all services, what all the team they are having in this. So all the best to the team, all the best to the customers. ಇದೇ ವೇಳೆ ಮಾತನಾಡಿದ ಗ್ರಾಹಕರು ರೆನೋ ಕಾರಿನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸರ್ವಿಸ್ ಬೋರ್ಡ್ ಬಂಡ ಎಂಕ್ ಬಾರಿ ಖುಷಿ ಆಯ್ತು. ಬಂಡ ಒಂಜಿ 4-wheeler ಬ್ರ್ಯಾಂಡ್ ಬಂಡ ರೆನೋ ದಕ್ಕಲ್ಲ ಎಂಕ್ ತುಂಬಾ ಮುಖದ ತಿರುಗಿರೋ ಬರ್ತೇವೆ ಐಡ್ಲಿಂಗ್ ಗಂಟೆ ಹ್ಯಾಪಿ ಇತ್ತೆ. ಸರ್ವಿಸ್ ಬೊಕ್ಕ ಒಂಜಿ ಕಾಲ್ ಮಾತ ನಮ್ಮ ಜಗದೀಶಲ್ಲಿ ಸರ್ವಿಸ್ ಇಂಜಿನಿಯರ್ ನೇತಾ ಅಂಚೆನೆ ಸುಮಾರು ಬೊಕ್ಕ ಪುಷ್ಪರಾಜಪುರಲ್ಲಿ ಕಾಲೇಜಿ ಫೋನ್ ಮಂತ್ ನಾನು ಇಂಚಿನ ಪ್ರಾಬ್ಲಮ್ ಸಾಲ ಆದ ಇತ್ತೇನು ಅದರ್ ಬ್ರ್ಯಾಂಡಿಗೆ ಕಂಪೇರ್ ಮಾಡ್ತಾ ಒಂದೇ ಸೆಗ್ಮೆಂಟ್ದ ಗಾಡಿ ಸಾಧಾರಣ ಹೊರಂಬರ ಇರೋದು 10 ಲಕ್ಷ ರೂಪಾಯಿ ಉಂಟು. ಇತ್ತೆ ಇಂಕುಲು ದೆಪ್ಪನ 7.5 ಲಕ್ಷ ಆಪು 2 ಲಕ್ಷ ರೂಪಾಯಿ ಹೆಚ್ಚು ಅಣ್ಣ 2 ಲಕ್ಷ ಹೆಚ್ಚಣ್ಣ ನಮ್ಮ ದೆಪ್ಪನಾಗ ಪೂರ ಕ್ಯಾಲ್ಕುಲೇಷನ್ ಎನ್ನಂಚಿನ ಕ್ಯಾಲ್ಕುಲೇಷನ್ ಮಲ್ಪನೆ ಅವು ಪೂರ ಲೆಕ್ಕ ಪಡೆ ಇಂಕ ಸ್ಟೈಲ್ ಬೋರ್ಡು ಪರ್ಫಾರ್ಮೆನ್ಸ್ ಬೋರ್ಡು ಮೈಲೇಜ್ ಬೋರ್ಡು ರೇಟ್ ಬೋರ್ಡು ಅವು ಪೂರ ಹಿಂಗೆ ದಿಕ್ಕುನಿ ಈ ಬ್ರ್ಯಾಂಡ್. I've driven practically every cars around the world, and the top speed I've reached is something like 240 kilometers on a car. This was a pleasant surprise to try the turbo car. Initially I came not for the turbo, I came for the normally aspirated version. But let's say naturally aspirated, as Guru says, but finally decided to go for the turbo version because it's got a great deal of performance in that particular car. And
and hopefully it will give a certain amount of mileage as well. I'm a first-time Renault customer. When I sat in the car inside, I just said, I want this car. Because the feeling I got was that everything is comfortable inside. And I went for a test drive also. Once I went for test drive, then I may just confirm I want this car only. So thank you, Yashoda madam. I said, let me come to the showroom and just check. And the amount of information given by Yashoda madam was fantastic. I changed my mind and looked this Renault color. And I decided within half an hour. That is the greatness of that lady. ಈ ವೇಳೆ ಮಂಗಳೂರಿನ ರೆನಾಲ್ಟ್ ಕಾರ್ ಶೋರೂಮ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಥುನ್ ಚೌಟರ್, ನಿರ್ದೇಶಕರಾದ ಅರುಣ್ ಮೆಂಡಿಸ್, ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್, ಉಡುಪಿ ಸೇಲ್ಸ್ ಹೆಡ್ ಸರೋತ್ತಮ ರಾವ್, ಮಂಗಳೂರು ಸೇಲ್ಸ್ ಹೆಡ್ ಗುರುಪ್ರಸಾದ್ ಎಂಎಸ್, ಸರ್ವಿಸ್ ಹೆಡ್ ಗಿರೀಶ್ ಕುಮಾರ್, ಎಚ್ಆರ್ ಮ್ಯಾನೇಜರ್ ಜಯದೀಪ್ ಅಮೀನ್, ಸುನಿಲ್ ಮೆಂಡಿಸ್ ಸೇರಿದಂತೆ ಮತ್ತಿತರರು ಈ ವೇಳೆ ಭಾಗಿಯಾಗಿದ್ರು. ಕಾರ್ಯಕ್ರಮವನ್ನ ಪಲ್ಲವಿ ದೇವಾಡಿಗ ಅವರು ನಿರೂಪಿಸಿದ್ರು. ಶ್ರುತಿ ಜೈನ್ ಅವರು ರೆನೋ ಕೈಗರ್ ಕಾರಿನ ಗ್ರಾಹಕರನ್ನ ಸ್ವಾಗತಿಸಿದ್ರು. ಆಶಿಕಾ ನೀಲಾ ಅವರು ವಂದಿಸಿದ್ರು. ಇನ್ನು ಎಸ್ಯುವಿ ರೆನೋ ಕೈಗರ್ ಚಾಲನೆಗೆ ಹಿತಕರವಾಗಿದೆ ಹಾಗೂ ಅಧಿಕ ಸಾಮರ್ಥ್ಯದ ಟರ್ಬೋ ಚಾರ್ಜರ್ ಇಂಜಿನ್ ಅನ್ನು ಹೊಂದಿದೆ. ಆಧುನಿಕ ಹಾಗೂ ಸಮರ್ಥ ಇಂಜಿನ್ ಚಾಲನೆಯ ಆನಂದವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ಅಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತವಾದ ಸ್ಮಾರ್ಟ್ ಕ್ಯಾಬಿನ್ ವ್ಯವಸ್ಥೆಯನ್ನ ಕೂಡ ಹೊಂದಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.